ದೇರಳಕಟ್ಟೆಯ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ನ 5ನೇ ಸಾಲಿನ 2ನೇ ಸೀಸನ್ನ ಬೀಕನ್ಸ್ ಮೀಡಿಯಾ ಫೆಸ್ಟ್ ಅನ್ನು ಅಕ್ಟೋಬರ್ 4 ಹಾಗೂ 5ರಂದು ದೇರಳಕಟ್ಟೆಯ ಪನ್ನೀರ್ ಕ್ಯಾಂಪಸ್ನಲ್ಲಿ ಆಯೋಜಿಸಲಾಗಿದೆ. ಈ ಕುರಿತು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಉಪನ್ಯಾಸಕಿ ವಿಲ್ಮಾ ಸಿರಾವು ಮಾಹಿತಿ ನೀಡಿದರು. ಬೀಕನ್ಸ್ ಮೀಡಿಯಾ ಫೆಸ್ಟ್ಗೆ ಖ್ಯಾತ ಭಾರತೀಯ ಪತ್ರಕರ್ತರು, ರಾಜಕೀಯ ವ್ಯಾಖ್ಯಾನಕಾರರು, ಲೇಖಕರು, ಸಾಕ್ಷ್ಯಚಿತ್ರ, ಚಲನಚಿತ್ರ ನಿರ್ಮಾಪಕರಾದ ಪರೋನ್ಚಾಯ್ ಗುಹಾ ತಕುರ್ತಾರವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಈ ಫೆಸ್ಟ್ ಬೇರೆ ಬೇರೆ ವಿಭಾಗದ ಸ್ಪರ್ಧಿಗಳು ವಿಭಿನ್ನ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಮಾಧ್ಯಮದ ವಿದ್ಯಾರ್ಥಿ ಚಟುವಟಿಕೆಗಳ ಒಳನೋಟವನ್ನ ಪಡೆಯಲಿದ್ದಾರೆ. ಫೆಸ್ಟ್ನಲ್ಲಿ ಶಾರ್ಟ್ ಫಿಲ್ಮ್ ಮೇಕಿಂಗ್, ಫೇಸ್ ಪೇಂಟಿಂಗ್, ಎಸ್ಕೇಪ್ ರೂಮ್, ಪಾಟ್ಪುರಿ, ಥೀಮ್ ಡ್ಯಾನ್ಸ್, ಕ್ರಿಯೇಟಿವ್ ರೈಟಿಂಗ್, ಆರ್ಜೆ ಹಂಟ್, ಪ್ರಾಡಕ್ಟ್ ಲಾಂಚ್, ಫೋಟೋಗ್ರಫಿ, ಮಾಕ್ ಪ್ರೆಸ್, ಕ್ವಿಜ್, ಕ್ರೈಸಿಸ್ ಮ್ಯಾನೇಜ್ಮೆಂಟ್, ಮೂವಿ ಸ್ಪೂಫ್, ವಿಡಿಯೋ PSA ಹಾಗೂ ವಿಡಿಯೋ ಬುಲೆಟಿನ್ ಹೀಗೆ ಒಟ್ಟು 16 ಸ್ಪರ್ಧೆಗಳನ್ನು ಒಳಗೊಂಡಿರುತ್ತದೆ ಅಂತ ಮಾಹಿತಿ ನೀಡಿದ್ರು. ಇದೇ ತಿಂಗಳ ಅಕ್ಟೋಬರ್ 4 ಹಾಗೂ 5 ತಾರೀಕಿನಂದು 2 ದಿನದ ಈ ಹಬ್ಬವನ್ನ, ಈ ಸ್ಟೂಡೆಂಟ್ ಫೆಸ್ಟ್ ಅನ್ನ ನಮ್ಮ ಕಾಲೇಜಿನಲ್ಲಿ ನಾವು ಏರ್ಪಡಿಸಿದ್ದೇವೆ. ಕಳೆದ 5 ವರ್ಷಗಳಿಂದ ಸತತವಾಗಿ ಈ ಒಂದು ಹಬ್ಬ ಕೇವಲ ಮಂಗಳೂರು ಅಥವಾ ಉಡುಪಿ ಈ ಪ್ರದೇಶದ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಸೀಮಿತವಾಗದೆ ನಮ್ಮ ಹತ್ತಿರದ ಕೇರಳ, ಗೋವಾ ಹಾಗೂ ಇತರ ರಾಜ್ಯದ ಸ್ಟೂಡೆಂಟ್ಸ್ ಗಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದೇ ರೀತಿ ಈ ಫೆಸ್ಟ್ ಗೆ ಇನ್ನೊಂದು ಆಡೆಡ್ ಅಟ್ರಾಕ್ಷನ್ ಇಸ್ ವಿ ಟೆಂಡ್ ಟು ಗೆಟ್ ಸಮ್ವನ್ ಫ್ರಮ್ ದ ಫೀಲ್ಡ್, ಅ ಮೀಡಿಯಾ ಪರ್ಸನಾಲಿಟಿ. ಸೊ ಅದೇ ರೀತಿ ಈ ಬಾರಿಯ ನಮ್ಮ ಈ ಹಬ್ಬಕ್ಕೆ ಈ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಲು, ಅದೇ ರೀತಿ ಸ್ಟೂಡೆಂಟ್ಸ್ ಗಳಿಗೆ ಬಂದಿರುವಂತಹ ಪಾರ್ಟಿಸಿಪೆಂಟ್ಸ್ ಗಳಿಗೆ ಉಪನ್ಯಾಸವನ್ನ ನೀಡಲು ನಮ್ಮ ದ ಪಾಪ್ಯುಲರ್ ಜರ್ನಲಿಸ್ಟ್, ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್ ಪರಂಜೋಯ್ ಗುಹಾ ಠಾಕುರ್ತಾ ಇವರನ್ನ ನಾವು ಇನ್ವೈಟ್ ಮಾಡಿದೆವು. ಅವರು ಈ ಇನ್ವೈಟ್ಗೆ ಒಪ್ಪಿಗೆ ಕೊಟ್ಟು ಅವ್ರಿಗೂ ಕೂಡ ಬರ್ತಾ ಇದ್ದಾರೆ. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.